ಈಗ ಸೌತಡ್ಕ ಗಣಪತಿ ದರ್ಶನ ಆಯಿತು. ಸೊ ಇವಾಗ ಆನ್ ದ ವೇ ಟು ಸುಬ್ರಹ್ಮಣ್ಯ. ಇದು ಫೈನಲ್ ಲುಕ್ ಆಫ್ ಲಾಂಗ್ ಹೇರ್. ನಿತೇಶ್ ಈಗ ನೇತ್ರಾವತಿ ನದಿಯಲ್ಲಿ ಸ್ನಾನ ಮಾಡ್ತಾ ಇದ್ದೀರಿ. ಸ್ಥಳಕ್ಕೆ ಹೋಗಿ ಶಿವನ ದರ್ಶನ ಆಯಿತು. ಸೊ ಹಾಗೆ ಅಲ್ಲಿಂದ ಊಟ ಮಾಡಿ ನೆಕ್ಸ್ಟ್ ಅಣ್ಣಪ್ಪ ಸ್ವಾಮಿ ದರ್ಶನ ಆಯಿತು. ಸೊ ನೆಕ್ಸ್ಟ್ ಇವಾಗ ನಾವು ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಸೊ ನಾವು ಇವತ್ತು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಸೊ ನಮ್ಮ ಫ್ಯಾಮಿಲಿ ಟ್ರಿಪ್ಪು. ನಿತೇಶ್ ಇದ್ದಾರೆ ಆ್ಯಂಡ್ ಅಮ್ಮನವರು, ಡ್ಯಾಡಿ ಮತ್ತು ಮಮ್ಮಿ ಎಲ್ಲ ಆ ಕಡೆ ಇದ್ದಾರೆ. ಸೊ ಈಗ ಬೆಳ್ತಂಗಡಿ ಹತ್ರ ಬಂದಿದ್ದೀವಿ. ಈಗ ಹೋಟೆಲಿಗೆ ಚಾಕೂರಿಗೆ ಬಂದಿದ್ದೀವಿ. ಸೊ ಫಸ್ಟ್ ಬನ್ಸ್ ಆರ್ಡರ್ ಮಾಡಿದ್ದೇವೆ. ಸೊ ಇವಾಗ ಬನ್ಸ್ ಫಸ್ಟ್ ಆರ್ಡರ್ ಮಾಡಿದ್ದೀವಿ. ನಿತೇಶ್ ಬನ್ಸ್ ಆರ್ಡರ್ ಮಾಡ್ತಿದ್ದಾರೆ. ಆ್ಯಂಡ್ ಇಲ್ಲಿ ಆರ್ಡರ್ ಕೊಡ್ತಿದ್ದೀವಿ. ಅಮ್ಮ ಮತ್ತು ಡ್ಯಾಡಿ ಇದ್ದಾರೆ. ದೋಸೆ ಇದೆಯಾ? ಸೆಟ್ ದೋಸೆ ಹಾಕ್ಬೋದು. ಸೆಟ್ ದೋಸೆ ಓಕೆ. ಹೇಗಿದೆ ಬ್ರೇಕ್ಫಾಸ್ಟು? ತಿನ್ನಿ. ಸೊ ಈಗ ಧರ್ಮಸ್ಥಳ ರೀಚ್ ಆಗಿದ್ದೀವಿ. ಸೊ ಇದು ಪಾರ್ಕಿಂಗ್ ಏರಿಯಾ. ಇಲ್ಲಿ ಗಾಡಿನ ಪಾರ್ಕ್ ಮಾಡಿ ಈಗ ಹೋಗ್ತಾ ಇದ್ದೀವಿ. ಸೊ ಇವತ್ತು ನಿತೇಶ್ ಹೇರ್ ಕಟ್ ಮಾಡ್ಲಿಕ್ಕೆ ಶೋಮಿ. ಸೊ ಇದು ನಿತೇಶ್ ಇದು ಲಾಂಗ್ ಹೇರ್ ಇವತ್ತು ಕಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಇಲ್ಲಿ ವೇಟ್ ಮಾಡ್ತಾ ಇದ್ದಾರೆ. ಆರ್ ಯು ರೆಡಿ ಫಾರ್ ಹೇರ್ ಕಟಿಂಗ್? ಎಸ್. ಇದು ಫೈನಲ್ ಲುಕ್ ಆಫ್ ಲಾಂಗ್ ಹೇರ್. ಇದು ಹೇರ್ ಕಟ್ ಆಗಿದೆ. ಸೊ ದಿಸ್ ಇಸ್ ಇಸ್ ಫೈನಲ್ ಲುಕ್. ಹೇಗೆ ಏನ್ ಫೀಲ್ ಆಗ್ತುಂಟು? ಗುಡ್, ಫೀಲಿಂಗ್ ಗುಡ್. ಸೊ ನೋಡೋಣ ಈಗ ಅಮ್ಮ ಮತ್ತೆ ಮಾಮಿ ಇಬ್ರು ಒಟ್ಟಿಗೆ ಕೂತ್ಕೊಂಡಿದ್ದಾರೆ. ಸೊ ಅವರ ರಿಯಾಕ್ಷನ್ ಹೇಗಿದೆ ಅಂತ ಹೇಳಿ ಕ್ಯಾಪ್ಚರ್ ಮಾಡೋಣ ಈಗ. ಮಮ್ಮಿದು ಎಕ್ಸ್ಪ್ರೆಷನ್ ನೋಡೋಣ ಈಗ. ಸೊ ಇಬ್ಬರದ್ದು ಎಕ್ಸ್ಪ್ರೆಷನ್ ನೋಡೋ. ನಿತೇಶ್ ಈಗ ದುಃಖ ಮಾಡ್ತಾ ಇದ್ದಾರೆ. ಮುಳುಗಿ ಸೇ ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. 1 2. ಎಸ್. ನಿತೇಶ್ ಈಗ ನೇತ್ರಾವತಿ ನದಿಯಲ್ಲಿ ಸ್ನಾನ ಮಾಡ್ತಾ ಇದ್ದೀರಿ. ಚಂದ ಆಗ್ತದಲ್ಲ? ಇವಾಗ ಇದು ಅಕ್ವೇರಿಯಂ ನೋಡ್ಲಿಕ್ಕೆ ಬಂದಿದ್ದೀವಿ. ಸೊ ಇಲ್ಲಿ ನೋಡ್ಬೋದು ಡಿಫ್ರೆಂಟ್ ವೆರೈಟೀಸ್ ಆಫ್ ಫಿಶ್ ಗಳನ್ನ ಇಟ್ಟಿದ್ದಾರೆ.
ಧರ್ಮಸ್ಥಳಕ್ಕೆ ಹೋಗಿ ಶಿವನ ದರ್ಶನ ಆಯಿತು. ಸೊ ಹಾಗೆ ಅಲ್ಲಿಂದ ಊಟ ಮಾಡಿ ನೆಕ್ಸ್ಟ್ ಅಣ್ಣಪ್ಪ ಸ್ವಾಮಿ ದರ್ಶನ ಆಯಿತು. ಸೊ ನೆಕ್ಸ್ಟ್ ಇವಾಗ ನಾವು ಇಲ್ಲಿ ಗೊಮ್ಮಟ ಬೆಟ್ಟಕ್ಕೆ ಬಂದಿದ್ದೀವಿ. ವಾಕೇಬಲ್ ಡಿಸ್ಟೆನ್ಸ್, ಬಟ್ ನಾವು ಕಾರಲ್ಲಿ ಬಂದಿದ್ದು, ವೆಹಿಕಲಲ್ಲೇ ಬಂದಿದ್ದು. ಸೊ ಹಾಗೆ ಈಗ ಗೊಮ್ಮಟ ದರ್ಶನ ಮಾಡಿ ಬರೋಣ. ಧರ್ಮಸ್ಥಳದ ದರ್ಶನ ಆದಮೇಲೆ ನಾವು ಸುಬ್ರಹ್ಮಣ್ಯಕ್ಕೆ ಹೋಗಬೇಕಿತ್ತು. ಸೊ ಹಾಗೆ ನಮಗೆ ಆನ್ ದ ವೇ ಧರ್ಮಸ್ಥಳದಿಂದ ತುಂಬ ಹತ್ತಿರದಲ್ಲೇ ಒಂದು ಐ ಥಿಂಕ್ 5 to 10 minutes ಡ್ಯೂರೇಷನಲ್ಲೇ ನಮಗೆ ಇಲ್ಲಿ ಒಂದು ಟೆಂಪಲ್ ಸಿಗ್ತದೆ, ಶ್ರೀರಾಮ ಮಂದಿರ ಅಂಥೇಳಿ. ತುಂಬಾ ಬ್ಯೂಟಿಫುಲ್ಲಾಗಿ ಕಟ್ಟಿದ್ದಾರೆ. ಇದರ ಆರ್ಕಿಟೆಕ್ಚರ್ ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ಧರ್ಮಸ್ಥಳಕ್ಕೆ ಬಂದ ಮೇಲೆ ಇಲ್ಲಿಗೊಮ್ಮೆ ವಿಸಿಟ್ ಮಾಡಲೇಬೇಕು. ನಾವು ಧರ್ಮಸ್ಥಳದ ದರ್ಶನ ಮುಗಿಸ್ಕೊಂಡು ಆನ್ ದ ವೇ ಸುಬ್ರಹ್ಮಣ್ಯಕ್ಕೆ ಬರುವಾಗ ನಮಗೆ ಇಲ್ಲಿ ಸೌತರ್ಕ ಗಣಪತಿ ಅಂತೇಳಿ ಒಂದು ಮೈನ್ ರೋಡಿಂದ ಒಂದಿಷ್ಟು ದೂರ, ಸ್ವಲ್ಪ ದೂರದಲ್ಲೇ ಸಿಗುವಂಥದ್ದು. ಸೊ ಹಾಗೆ ಈಗ ಸೌತರ್ಕ ಗಣಪತಿಗೆ ಬಂದಿದ್ದೀವಿ. ಇದೆಲ್ಲ ಕೊಟ್ಟು gede tipu. Curkida. ಸೌತರ್ಕ ಗಣಪತಿ ದರ್ಶನ ಆಯಿತು. ಸೊ ಇವಾಗ ಆನ್ ದ ವೇ ಟು ಸುಬ್ರಹ್ಮಣ್ಯ. ಇದು ನಾವು ಸಂಜೆ ಸುಬ್ರಹ್ಮಣ್ಯ ಟೆಂಪಲ್ ರೀಚ್ ಆದ್ವಿ. ಹಾಗೆ ಇದು ಸುಬ್ರಹ್ಮಣ್ಯ ಟೆಂಪಲ್ನ ಒಂದು ಎಂಟ್ರೆನ್ಸ್. ಸೊ ನಿತೀಶ್ ಮತ್ತೆ ಮೊನ್ನೆ ರೀಚ್ ಆಗಿದ್ದಾರೆ. ಐ ಹೋಪ್ ಇವತ್ತಿನ ಒಂದು ಪುಟ್ಟ ವಿಡಿಯೋ ನೀವೆಲ್ಲರೂ ಎಂಜಾಯ್ ಮಾಡಿದಿರ್ತಾ ಅಂದ್ಕೊಳ್ತೀನಿ. ಸೊ ಹಾಗೆಯೇ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.